ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಂತ ಹೇಳಿದ್ರೆ ನಮ್ಮ ಪತ್ರಕರ್ತ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹೋಗ್ತಾರೆ. ಆದರೆ ಅವರ ದರ್ಶನ ನಮಗೆ ಇಲ್ಲಿ ಬಂದು ಆ ತಿರುಪತಿ ಶ್ರೀನಿವಾಸ ದೇವರ ದರ್ಶನ ನಮ್ಮ ಹತ್ತಿರ ಬಂದು ನಮಗೆ ಕೊಡ್ತಾರೆ ಎಂದಾದರೆ ಅದನ್ನು ಒದಗಿಸಿಕೊಟ್ಟಂತಹ ಈ ಒಂದು ಪರಿವಾರ ಸಮಾಜ ಎಲ್ಲ ಸೇರಿಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಅಗತ್ಯ. ನಮ್ಮಿಂದ ಏನಂದ್ರೆ ತನು ಮನ ಧನ ಅಷ್ಟೇ ಕೊಡ್ಬೋದು, ಬಾಕೆಲ್ಲ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಆದ ಕಾರಣ ಇವತ್ತಿನ ದಿವಸದಲ್ಲಿ ಆಗತಕ್ಕಂಥ ದೊಡ್ಡ ಶುಭ ಸಮಾರಂಭ ಶ್ರೀನಿವಾಸ ಕಲ್ಯಾಣ, ಅದೇ ರೀತಿಯಲ್ಲಿ ಸಾಮೂಹಿಕ ವಿವಾಹ, ಇಂತಹ ಒಂದು ಪ್ರಕ್ರಿಯೆಗೆ ಎಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಒಂದು ಧಾರ್ಮಿಕ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮ ಆಗುವಾಗಲೂ ಪ್ರಾರಂಭದಲ್ಲಿ ಅನ್ನದಾನ ನಡೆದು ಅನ್ನದಾನ ಮುಖಾಂತರವಾಗಿ ಭಗವಂತನ ನಾವು ಆರಾಧನೆ ಮಾಡುವಂಥ ಕ್ರಮ. ಆ ಪ್ರಕಾರವಾಗಿ ಆಗತಕ್ಕಂತಹ ದೊಡ್ಡ ಅನ್ನದಾನ, ಅದಕ್ಕೋಸ್ಕರವಾಗಿ ಎಲ್ಲರೂ ಸೇರಿಕೊಂಡು ಸಮರ್ಪಣಾ ಭಾವದಿಂದ ಹಸಿರು ಕಾಣಿಕೆಯನ್ನು ಆ ಒಂದು ಅನ್ನದಾನಕ್ಕೋಸ್ಕರವಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ. ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಹಸಿರುವಾಣಿ ಕಾಣಿಕೆಯನ್ನು. ಅಂತಹ ಮೂರ್ತ ಮಹಾಲಿಂಗೇಶ್ವರ ದೇವರು ಹಾಗೆ ಎಲ್ಲ ದೇವತೆಗಳು ಹಾಗೆ ಶ್ರೀನಿವಾಸ ದೇವರ ಅನುಗ್ರಹದಿಂದರಾಗಿ ಶುಭ ಅವರು ಮಾಡತಕ್ಕಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಾವು ನಿಲ್ಲಬೇಕಾದ್ದು ಧಾರ್ಮಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡ ನಮ್ಮ ಆದ್ಯ ಕರ್ತವ್ಯ. ಯಾಕೆಂತ ಹೇಳಿದ್ರೆ ಧಾರ್ಮಿಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತಾದ್ರೆ ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಒದಗಿ ಬಂದರೆ ಮಾತ್ರ ಈ ರೀತಿಯಾಗಿ ನಮಗೊಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಿರುವಂತಹ ವೇದಿಕೆ ಸಿಗ್ತದೆ. ಹಾಗೆ ಧಾರ್ಮಿಕವಾಗಿ ನಮ್ಮ ಆಚರಣೆಗಳು ಎಲ್ಲಿ ನಡೀಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಈ ಹಿಂದೂ ಸಂಸ್ಕೃತಿಗೆ ಉಳಿದರೆ ಮಾತ್ರ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮಗೆ ಮಾಡಲಿಕ್ಕಿರುವಂತಹ ಅವಕಾಶ ಸಿಗ್ತದೆ. ಹಾಗಾಗಿ ಹೆಸರಲ್ಲಿ ಇರುವಂತಹ ರೀತಿಯಲ್ಲಿ ಹಿಂದೂ ನಾಯಕ ಅಂತ ಹೇಳುವಂತಹ ರೀತಿಯಲ್ಲಿ ಅರುಣ್ ಕುಮಾರ್ ಪುತ್ತೂರಿಗೆ ತೊಡಗಿಸಿಕೊಂಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಾವು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯದಾಗಿ ನಡೆಸಿಕೊಂಡು ಬರಲಿಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಶ್ರೀನಿವಾಸ ಕಲ್ಯಾಣೋತ್ಸವ ಇವತ್ತಿಂದ ಪ್ರಾರಂಭಗೊಂಡು ಇನ್ನು ನಾಡಿದ್ದು 30ನೇ ತಾರೀಕು ರಾತ್ರಿಯವರೆಗೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ನಾವು ಆರಾಧನೆ ಮಾಡಿಕೊಂಡು ನಾವೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಸತತ 2 ವರ್ಷಗಳಿಂದ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದು ಈಗಾಗಲೇ 3ನೇ ವರ್ಷ ನಡೆಯತಕ್ಕಂಥ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಇವತ್ತಿನ ದಿನ ನಾವು ಧರ್ಮ ವಿರುದ್ಧದಿಂದ ಬೃಹತ್ ಹೊರೆ ಕಾಣಿಕೆಯನ್ನ ದೇವರ ಮಾರು ಸಂಪತ್ತಿಗೆ ಬರ್ಪಿನ ಭಾರಿ ಸಿಖ್ ಸಂಕಟ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.